ಕೇಂದ್ರ ಸರ್ಕಾರದ ಸುಗ್ರೀವಾಜ್ಞೆ ವಿರೋಧಿಸಿ ನಗರದ ವಿವಿಧ ರಾಜಕೀಯ ಪಕ್ಷಗಳು ಮತ್ತು ಸಂಘಟನೆಗಳಿಂದ ಹೆದ್ದಾರಿ ತಡೆ ನಡೆಸಲಾಯಿತು. ಸುಗ್ರೀವಾಜ್ಞೆ ವಿರೋಧಿಸಿ ಮಂಗಳೂರಿನಲ್ಲಿ ಹೆದ್ದಾರಿ ತಡೆದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ರೈತರ ಹಾಗೂ ಕಾರ್ಮಿಕರಿಗೆ ವಿರೋಧಿಯಾದ ಕಾಯ್ದೆಯನ್ನು ಸುಗ್ರೀವಾಜ್ಞೆ ಮೂಲಕ ಜಾರಿಗೆ ತಂದಿದೆ ಎಂದು ಆರೋಪಿಸಿ ರೈತ, ಕಾರ್ಮಿಕ, ದಲಿತ, ವಿದ್ಯಾರ್ಥಿ, ಯುವಜನ, ಮಹಿಳಾ ಸಂಘಟನೆಗಳು ಮತ್ತು ಕಾಂಗ್ರೆಸ್, ಸಿಪಿಎಂ, ಸಿಪಿಐ, ಜೆಡಿಎಸ್ ಕಾರ್ಯಕರ್ತರು ಹೆದ್ದಾರಿ ತಡೆದು ಪ್ರತಿಭಟನೆ ನಡೆಸಿದರು. ರಸ್ತೆ ತಡೆಯ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಕಾರ್ಯಕರ್ತರು ಸುಗ್ರೀವಾಜ್ಞೆಯನ್ನ ವಾಪಸ್ ಪಡೆಯಬೇಕೆಂದು ಆಗ್ರಹಿಸಿದರು. ರೈತರೇ, ನೀವು ಒಟ್ಟಿಯಲ್ಲ, ಒಬ್ಬಟ್ಟಿಯಲ್ಲ, ಈ ನೀವು ದೇಶಕ್ಕೆ ಅನ್ನ ನೀಡ್ತಕ್ಕಂಥ ರೈತರು ನಿಮ್ಮ ಪರವಾಗಿ ನಾವಿದ್ದೀವಿ ಅಂತ ಹೇಳಿ ಕಾರ್ಮಿಕರು ಬೆಂಬಲ ಮಾಡಿದ್ದಾರೆ, ದಲಿತರು ಬೆಂಬಲ ಮಾಡಿದ್ದಾರೆ, ಯುವ ಜನರು ಬೆಂಬಲ ಮಾಡಿದ್ದಾರೆ, ವಿದ್ಯಾರ್ಥಿಗಳು, ಮಹಿಳೆಯರು ಮಾತ್ರವಲ್ಲ, ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ಜಾತ್ಯತೀತ ಪಕ್ಷಗಳು ಎಣಿಸಿಕೊಂಡಿರ್ತಕ್ಕಂಥ ಕಾಂಗ್ರೆಸ್, ಕಮ್ಯುನಿಸ್ಟ್, ಜನತಾದಳ ಎಲ್ಲರೂ ಕೂಡ ಈ ರೈತರ ಪರವಾಗಿ ನಾವಿದ್ದೀವಿ ಅಂತ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಅದರ ಭಾಗವಾಗಿನೇ ಇವತ್ತು ಭಾರತ ದೇಶ ಬಂದ್ ಮಾಡಲಿಕ್ಕೆ ರೈತರು ತೀರ್ಮಾನ ಮಾಡಿರೋ ಭಾಗದಲ್ಲಿ ಇವತ್ತು ನಾವು ಮಂಗಳೂರಿನಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ಹೆದ್ದಾರಿ ತಡೆ ಮಾಡೋ ಮುಖಾಂತರ ರೈತರ ಹೋರಾಟವನ್ನ ನಾವು ಬೆಂಬಲಿಸಿದ್ದೇವೆ. ಅದರ ಭಾಗವಾಗಿ ನಾವುಗಳು ಇಲ್ಲಿ ಕೂಡ ಸಾಂಕೇತಿಕವಾದಂತ ಒಂದು ಹೋರಾಟ, ರಸ್ತೆ ತಡೆಯನ್ನ ಮಾಡಿದ್ದೇವೆ. ಪ್ರತಿಭಟನೆಯಲ್ಲಿ ಮಾಜಿ ಶಾಸಕ ಜೆಆರ್ ಲೋಬೋ, ಯುವ ಕಾಂಗ್ರೆಸ್ ಅಧ್ಯಕ್ಷ ಮಿಥುನ್ ರೈ, ಸಿಪಿಎಂ ಮುಖಂಡರಾದ ಸುನಿಲ್ ಕುಮಾರ್ ಬಜಲ್, ವಸಂತಾಚಾರಿ, ಸಿಪಿಐ ಮುಖಂಡರಾದ ಎಚ್.ವಿ. ರಾವ್, ಬಿ. ಶೇಖರ್, ವಿ. ಕುಕ್ಯಾನ್ ಮೊದಲಾದವರು ಹಾಜರಿದ್ದರು. ಭಾರತ ಜನತೆಗೆ ಒದ್ದಾಡುತ್ತಿರುವ ಜನತೆಯಲ್ಲಿ ಕೊರೋನಾ ರೋಗದ ಸಂದರ್ಭದಲ್ಲಿ ಸಾರ್ವಜನಿಕ ಕ್ಷೇತ್ರದಲ್ಲಿರುವ ಕೃಷಿ ಉತ್ಪತ್ತಿ ಮಾತ್ರ ರೈತರನ್ನ ಆ ಫಸಲು ಕೃಷಿ ಹೆಂಚಿನ ಉಂಡ ಅವು ಪೂರ ಇನ್ನು ಅಕ್ಕಲ ಜಮೀನಿಡೆ ಭೂಮಿಡೆ ನಾಶ ಆದಬಹುದು. ರೈತರು ಇನ್ನು ಬದುಕರೆ ಸಾಧ್ಯ ಇಜ್ಜಾನಂಚಿನ ಪೊರ್ತುಡು ಅಕ್ಕಲಿಗೆ ಆ ಒಂದು ನಷ್ಟ ಆತರಂಚಿನ ಕೃಷಿಗೆ ಭರ್ತಿ ಮಲ್ಪರೆ ಸಹಾಯ ಮಲ್ಪಡ ಒಟ್ಟಿಗೆನೆ ದುಮ್ಮದ ದಿನಕುಲಡೆ ರೈತರು ನಮ್ಮ ಈ ರಾಜ್ಯಡು ದೇಶಡು ಕೃಷಿ ಉತ್ಪತ್ತಿ ಮಲ್ಪಡಂಚಿನ ರೀತಿಯ ಪ್ರೋತ್ಸಾಹ ಕೊರಡಾಯನ ಈ ಒಂಜಿ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಆ ಒಂಜಿ ಸಂದರ್ಭ ತೂತು ಇಡೀ ದೇಶಗೂ ಒಂಜಿ ಕಠಿಣ ಒಂಜಿ ಸಂದರ್ಭ ಕಷ್ಟ ಬತ್ತಿರಂಚಿನ ಪೊರ್ತುಡು ಪಾರ್ಲಿಮೆಂಟ್ ಸೇರಂದೆ ಅಥವಾ ರಾಜ್ಯದ ಅಸೆಂಬ್ಲಿ ಸೇರಂದೆ ಇದು ದಿಢೀರನೆ ಅದು ಈ ಒಂಜಿ ಏಡಲ ಅದಕ್ಕೆ ಸಂಬಂಧಪಟ್ಟಂಚಿನ ವಿರೋಧ ಪಕ್ಷ ಅವಡೆ ಅಥವಾ ರೈತರಿಗೆ ಸಂಬಂಧಪಟ್ಟಂಚಿನ ನಾಯಕರವಡೆ ಅಕಡೆ ಏಡಲ ವಿಮರ್ಶೆ ಮಲ್ಪಂದೆ ಸುಗ್ರೀವಾಜ್ಞೆಯ ಮುಖಾಂತರ ಈ ಭೂ ಸುಧಾರಣೆಗೆ ತಿದ್ದುಪಡಿ ಕೊಂಡಿದ್ದಾರೆ ಬಂಧುಗಳೇ.